ವಿಧಾನಸಭಾ ಚುನಾವಣೆಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿಸಿಸಿ ಮುಖಂಡ ಜಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆಗೆ ಸರ್ಕಾರಿ ಆಸ್ಪತ್ರೆ, ಮೆಸ್ಕಾಂ, ತಾಲೂಕು ಕಚೇರಿ, ಬಸ್ ಡಿಪೋಗೆ ಭೇಟಿ ನೀಡಿದರು. ವಿವಿಧ ಇಲಾಖೆಗಳಲ್ಲಿ ಜನರ ಕೆಲಸ ಕಾರ್ಯಗಳಲ್ಲಿ ಉಂಟಾಗುತ್ತಿರುವ ವಿಳಂಬವನ್ನು ಸರಿಪಡಿಸಿ ಜನರಿಗೆ ಶೀಘ್ರ ಸರ್ಕಾರಿ ಸೇವೆ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡಲು ಆಗ್ರಹಿಸಲಾಯಿತು. ಸುಳ್ಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ಪರಿಶೀಲಿಸಿದ್ರು. ಆಸ್ಪತ್ರೆಯ ವೈದ್ಯರೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ತಾಲೂಕು ಕಚೇರಿಗೆ ಆಗಮಿಸಿದ ನಿಯೋಗ ತಹಶೀಲ್ದಾರ್ ಎಂ ಮಂಜುಳಾ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ರು. 94ಸಿ ಅಕ್ರಮ ಸಕ್ರಮ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ಅಕ್ರಮ ಸಕ್ರಮ ಸಮಿತಿ ಸಭೆ ಕರೆಯುವಂತೆ ಆಗ್ರಹಿಸಲಾಯಿತು. ಕಂದಾಯ ಇಲಾಖೆಯ ಸೇವೆಗಳು ವಿಳಂಬ ಮಾಡದೆ ಜನರಿಗೆ ತ್ವರಿತಗತಿಯಲ್ಲಿ ದೊರೆಯುವಂತಾಗಬೇಕು ಎಂದು ಜಿ ಕೃಷ್ಣಪ್ಪ ಹೇಳಿದರು. 110 ಕೆವಿ ಲೈನ್ ಎಳೆಯಲು ಸರ್ವೆ ಮಾಡಿ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಅವರು ಆಗ್ರಹಿಸಿದರು. ಬಳಿಕ ಮೆಸ್ಕಾಂ ಕಚೇರಿಗೆ ಭೇಟಿ ಮಾಡಿ 110 ಕೆವಿ ಸಬ್ಸ್ಟೇಷನ್ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಿಸಿದರು. ಕೆಪಿಟಿಸಿಎಲ್ ಹಿರಿಯ ಇಂಜಿನಿಯರ್ಗಳನ್ನು ಸಂಪರ್ಕಿಸಿ ಮುಂದಿನ ಮಳೆಗಾಲಕ್ಕೆ ಮುನ್ನ 110 ಕೆವಿ ಸಬ್ಸ್ಟೇಷನ್ ಹಾಗೂ ಲೈನ್ ಕಾಮಗಾರಿ ಪೂರ್ತಿಯಾಗಬೇಕು ಎಂದು ಒತ್ತಾಯಿಸಿದರು. ಬಳಿಕ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ನಿಯೋಗ ಕೆಂಪುಕಲ್ಲು ಮತ್ತು ಮರಳು ಸಾಗಾಟ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು. ಕೆಎಸ್ಆರ್ಟಿಸಿ ಡಿಪೋಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ತೊಡಿಕಾನ ಮತ್ತಿತರ ಗ್ರಾಮೀಣ ಭಾಗಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಒದಗಿಸುವ ಬೇಡಿಕೆಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರು. ಅಕ್ರಮ ಸಕ್ರಮದು 90% ಇದು ಅದೆಲ್ಲ ಕಮಿಟಿ ಆಗಿರಲಿಲ್ಲ. ಅದಕ್ಕೆ ನಮ್ಮ ಕಮಿಟಿ ಮೆಂಬರ್ಗಳ ಜೊತೆ ಬಂದು ನಾವು ಇವತ್ತು ಅದನ್ನು ಬೇಗ ತ್ವರಿತಗೊಳಿಸಬೇಕು ಮತ್ತು ಅಂತ ತಹಸೀಲ್ದಾರ್ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. ಅವರು ಸ್ಪಂದಿಸಿ ಎಲ್ಲ ಎಲ್ಲ ಬೈಫರ್ಗೇಷನ್ ಎಲ್ಲ ಫಾರೆಸ್ಟ್ ಅಂತ ಇದೆ ಸುಮಾರು, ಆಮೇಲೆ ಅದನ್ನೆಲ್ಲ ನಾವು ಬೈಫರ್ಗೇಷನ್ ಮಾಡ್ತಾ ಇದ್ದೀವಿ ಸರ್, ಮಾಡಿಬಿಟ್ಟು ಇಮಿಡಿಯೇಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾವು ಫಾರೆಸ್ಟ್ RFವರೆಗೂ ಮಾತಾಡಿದೆ. ಹೌದು ಸರ್, ಒಂದು 50 ಅಪ್ಲಿಕೇಶನ್ ಇದೆ ಸರ್, ಅದನ್ನು ನಾನು ಮೀಟಿಂಗಲ್ಲಿ ಇಟ್ಬಿಟ್ಟು ಇಮಿಡಿಯೇಟ್ ನಾನು ಮಾಡಿಕೊಡ್ತೀನಿ ಸರ್ ಅದನ್ನು ಅಂತ ಹೇಳಿದ್ದೀನಿ. ಮಾತಾಡಿದ್ದೀನಿ. ಮತ್ತು 110 ಕೆವಿದು ಕೂಡ ಅದು ಸ್ವಲ್ಪ ಜಾಗದ ಕೊರತೆಯಾಗಿ ಇದೆ ಅಂತ ಹೇಳಿದ್ರು. ನನ್ನ ಹತ್ರ ಮಾತಾಡಿ ಅವ್ರು ಸರ್ವೆ ಎಲ್ಲ ಮಾಡಿ ಕೆಲವುದೆಲ್ಲ ಭಾಗ ಎಲ್ಲ ಕೇಸಲ್ಲಿ ಡಿಫ್ಯಾಕ್ಟ್ಸಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಕಾಂಪೋಸಿಷನ್ ಕೂಡ ಕೊಡೋದು ಅಂಥದ್ದು ನಮ್ಮ ರೈತರಿಗೆಲ್ಲ ನಾನು ಕಾಂಪೋಸಿಷನ್ ಕೊಡೋದಕ್ಕೆ ಕೂಡ ಹೇಳಿದ್ದೀನಿ. ಅದೆಲ್ಲ ಕಾಂಪೋಸಿಷನ್ ಕೂಡ ನಮ್ಮ KPTC ಎಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಾದ ತಕ್ಷಣ ನಮ್ಮದೊಂದು ಪ್ರಾರಂಭ ಮಾಡಲಿಕ್ಕೆ ಅಧಿಕಾರಿಗಳ ಹತ್ರ ನಾನು ಸ್ವಲ್ಪ ಮಾತಾಡಿದ್ದೀನಿ. ನಮ್ಮ ಇಂಜಿನಿಯರ್ಗಳು ಮತ್ತು ನಮ್ಮ ಸೂಪರಿಂಟೆಂಡೆಂಟ್ ಹತ್ರ ಮಾತಾಡಿದ್ದೀನಿ. ನಾವು ಕಾಮತ್ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಮಾತಾಡಿ ಇಲ್ಲ ಸರ್ ಅದನ್ನೆಲ್ಲ ಬೇಗ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಮಳೆಗಾಲ ಕರೆಯುವ ಹೊತ್ತಿಗೆ ಇನ್ನೊಂದು 2 ತಿಂಗಳಲ್ಲಿ ಮುಗಿಸ್ಬೇಕಂತ, ನಾನು ಬೇಗ ಇನ್ನೂ ಫಾಸ್ಟಾಗಿ ಮಾಡಬೇಕು ಅಂತ ಹೇಳಿದ್ದೀನಿ ಸರ್. ಮತ್ತು ಇವತ್ತು ನಮ್ಮದು ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಸ್ಟೇಷನ್ ಮತ್ತು KSRTC ಇಷ್ಟು ಇಲಾಖೆ ಇವತ್ತು ಕೊಟ್ಟಿದ್ದೇವೆ. ಇನ್ನು ಕೆಲವು ಇಲಾಖೆಗಳೆಲ್ಲ ಆಫೀಸರ್ಸ್ ಇಲ್ಲ, ತಂದಿದ್ದೇವೆ. ನಾನು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೂ ಹೇಳಿದ್ದೇನೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಮಾತಾಡಿದ್ದೇನೆ. ಕೆಲವೆಲ್ಲ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಸಮಸ್ಯೆ ಏನಂತಂದರೆ, ಒಬ್ಬ ಪೊಲೀಸ್ ಬಂದು 10 ವರ್ಷ 15 ವರ್ಷದಿಂದ ಒಂದೇ ಕಡೆ ಇದ್ದಾರೆ. ಹಾಗಾಗಿ ನಮಗೆ ಸರಿಯಾಗಿ ಸ್ಪಂದನೆ ಜನಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಕೆಲವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಇವ್ರಿಗೆ ನಮ್ಮ ಪರಮೇಶ್ವರ್ ಬಂದಾಗ ಎಲ್ಲ ಮ್ಯೂಚುವಲ್ ಚೇಂಜ್ ಮಾಡಿದ್ದಾರೆ. ಕೆಲವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಆಗಿದೆ, ಅಧಿಕಾರಿಗಳ ಬದಲಾವಣೆ ಆಗಿದೆ. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಾನು 17 ವರ್ಷ 15 ವರ್ಷ ನಮ್ಮ ಆಫೀಸರ್ಸ್ ಎಲ್ಲ ಇದ್ದಾರೆ. ಅಂಥವೆಲ್ಲ ಆದಾಗ ಅದನ್ನು ಕೂಡ ನಾನು ಲಿಸ್ಟೆಲ್ಲ ತೊಗೊಂಡಿದ್ದೀನಿ. ಕಡಬ ತೊಗೊಂಡಿದ್ದೀನಿ ಮತ್ತು ಸುಳ್ಳು ತೊಗೊಂಡಿದ್ದೀನಿ, ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ. ಮತ್ತು ನಮ್ಮ UO ಆಫೀಸಲ್ಲೂ ಕೂಡ ಅಷ್ಟೇ, PDOಗಳು ಕೂಡ ಸುಮಾರು 10 ವರ್ಷ 15 ವರ್ಷ 20 ವರ್ಷದಿಂದ ಇಲ್ಲೇ ಇದ್ದಾರೆ. ಅವನ್ನೆಲ್ಲ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಚುರುಕು ಬಿಡ್ತದೆ ಅಂತ ನನ್ನ ಅಭಿಪ್ರಾಯ. ನೇಮಕಾತಿ ಕೂಡ ಮಾತಾಡಿದ್ದೀನಿ ನಾನು. ಮೊನ್ನೆ ಉಸ್ತುವಾರಿಗಳ ಹತ್ರ ಹೇಳಿದ್ದೀನಿ ಮತ್ತು ನಮ್ಮ ಇವರು ರೆವಿನ್ಯೂ ಕೃಷ್ಣ ಬೈರೇಗೌಡರ ಹತ್ರ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ಮತ್ತು ಪ್ರಿಯಾಂಕರ ಹತ್ರ ಹೋಗಿ ಮಾತಾಡಿ ಮತ್ತು ನಮ್ಮ ಜಾರ್ ಸಾಹೇಬ್ರ ಹತ್ರ KEB ಅವರ ಹತ್ರ ಮಾತಾಡಿದೆ, PSಗಳ ಹತ್ರ ಮಾತಾಡಿದ್ದೀನಿ. ಅಪಾಯಿಂಟ್ಮೆಂಟ್ ಆದ ತಕ್ಷಣ ಫಸ್ಟ್ ನಾವು ಇಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಈಗ ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ ಸುಮಾರು ಕೊರತೆ ಇತ್ತು, D ಗ್ರೂಪೆಲ್ಲ ಇಲ್ಲ. ಅದು D ವಚ್ಚನ ಅದನ್ನು ಮಾತಾಡಿ 4 ಜನ ಕಳಿಸ್ಕೊಟ್ಟಿದ್ದಾರೆ. D ಗ್ರೂಪ್ ಅವ್ರನ್ನ ಟೆಂಡರ್ ಕಾಲ್ ಮಾಡಿ ಹಾಸ್ಪಿಟ್ಲಿಗೆ 4 ಜನ ಕಳಿಸ್ಕೊಟ್ಟಿದ್ದಾರೆ. ಆ ಥರ ಒಂದೊಂದರಲ್ಲಿ ಸಮಸ್ಯೆಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸುಳ್ಯ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಾಹುಲ್ ಹಮೀದ್ ಕುತ್ತಮಟ್ಟಿ, ಸೂಡಾ ಅಧ್ಯಕ್ಷ KM ಮುಸ್ತಫ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾ ಕೋಲ್ಚಾರ್, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಸದಸ್ಯ ರಂಜಿತ್ ರೈ ಮೇನಾಲ, ಜಿಲ್ಲಾ KDP ಸದಸ್ಯ ಸುಜಯ್ ಕೃಷ್ಣ ಅನಸೂಯ, ಮೊಹಮ್ಮದ್ ಇಕ್ಬಾಲ್ ಎಲಿಮಲೆ, PA ಮೊಹಮ್ಮದ್, ಇಂಟೆಕ್ ಅಧ್ಯಕ್ಷ ಶಾಫಿ ಕುತ್ತಮಟ್ಟೆ, ನಗರ ಪಂಚಾಯತ್ ಸದಸ್ಯ ರಾಜು ಪಂಡಿತ್, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಶಹೀದ್ ಪಾರೆ,
ಆದಂ ಕಡಬ, ಶ್ರೀಹರಿ ಕುಕ್ಕುಡೇಲು, ರಾಧಾಕೃಷ್ಣ ಪರಿವಾರ ಖಾನ, ಎಸ್ಕೆ ಹನೀಫ್, ಜಮಾಲುದ್ದೀನ್ ಪಂಜಾ, ಜಂಶೀರ್ ಶಾಲೇಕರ್, ಆಶಿಕ್ ರಂತೋಡ್, ಚಂದ್ರಶೇಖರ್ ಕೋಲ್ಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. Wisdom is giving a massive giveaway of free Chromebook laptops for all the students going for study abroad. At Wisdom, we are not just opening doors, we are giving you the key to your future. We have helped thousands of students to earn great scholarships and education loans to get admitted to top global universities. We are powering your journey with the free Chromebook. Join Wisdom today. Your future begins now.